माधव कुंज बिहारी जयो माधव कुंज बिहारी हरे कृष्ण 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 हरे 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 राम 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 हरे 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 कृष्ण 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 हरे हरे मम ज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय नारायणं नमस्कृत्य नरं चैव नरोत्तमं देवी सरस्वती व्यासं ततो जयमुदीरयेत् अष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ಹರಿ ಕೃಷ್ಣ ಎಲ್ಲರಿಗೂ ಮಂಗಳೂರು ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನದಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಶಾರ್ಟ್ ಭಾಗವತಂ ಕ್ಲಾಸ್ಗೆ ಎಲ್ಲರಿಗೂ ಸ್ವಾಗತ. ಹರಿ ಕೃಷ್ಣ. ಸೊ ನಿನ್ನೆ ನಾವು ಆ ಶಾರ್ಟ್ ಭಾಗವತಂ ಅಲ್ಲಿ ಏನ್ ನೋಡಿದ್ವಿ ಅಂತಂದ್ರೆ, ಮೊದಲಿಗೆ ಸುತ ಗೋಸ್ವಾಮಿಗಳನ್ನ ಅವರು ಗುಣಗಾನವನ್ನ ಮಾಡ್ತಾ ಗುರುಗಳು ಅವರ ಅರ್ಹತೆಗಳು ಎಲ್ಲವನ್ನು ಹೇಳ್ತಾ ಆಚಾರ್ಯರ ನಂತರ ಅವರು ಹೇಳ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಅಂದ್ರೆ ಯಾಕೆ ಅವರು ಪ್ರಶ್ನೆ ಕೇಳ್ತಾರೆ. ಮೊದಲ ಪ್ರಶ್ನೆ ಋಷಿಗಳ ಪ್ರಶ್ನೆ ಈ ಒಂದು ಅಧ್ಯಾಯದಲ್ಲಿ ಅದು ಮೊದಲನೇ ಪ್ರಶ್ನೆ ಕೇಳ್ತಾರೆ. ಯಾವುದು ಮೊದಲ ಪ್ರಶ್ನೆ? ಯಾರಿಗಾದ್ರು ನೆನಪಿದ್ಯಾ? ಹರೇ ಕೃಷ್ಣ, ಏನ್ ಕೇಳಿದ್ರು ಅಂತ? ಅವರು ಕೇಳ್ತಾರೆ ಎಲ್ಲ ಆ ಗ್ರಂಥಗಳ ಸಾರದ ಬಗ್ಗೆ ಕೇಳ್ತಾರೆ. ಅಂದ್ರೆ ಈಗ ಆ ಅನೇಕ ವೇದಗಳು ಇವೆಲ್ಲ ರಚನೆ ಮಾಡಿದ್ದಾರೆ, ಎಲ್ಲದರ ಸಾರವನ್ನ ನೀವು ಹೇಳಿ ನಮ್ಗೆ ಅಂತ ಕೇಳ್ತಾರೆ. ಆ ಪ್ರಶ್ನೆ ಕೇಳ್ತಾರೆ. ಮತ್ತೆ ಆ ಕಲಿಯುಗದ ಜನ ಯಾವ ರೀತಿ ಇದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅಂದ್ರೆ ಮಂದಸ್ಸು ಮಂದ ಮತೆಯೋ ಮಂದ ಭಾಗ್ಯ ಉಪದ್ರುತ ಅಂತ. ಅಂದ್ರೆ ಅವರು ಹೇಗೆ ಅವರಲ್ಲಿ ಇರುವಂತಹ ಅರ್ಹತೆಗಳ ಬಗ್ಗೆ ಹೇಳ್ತಾರೆ. ಕಲಿಯುಗದ ಜನರು ಅಲ್ಪಾಯುಷಿಗಳು, ಮತ್ತೆ ಅವರೆಲ್ಲರೂ ಕೂಡ ಕಲಹಪ್ರಿಯರು, ಸೋಮಾರಿಗಳು, ತಪ್ಪುದಾರಿಗೆ ಎಳೆಯಲ್ಪಟ್ಟವರು, ಅದೃಷ್ಟಹೀನರು, ಮತ್ತೆ ಯಾವಾಗ್ಲೂ ಕ್ಷೋಭೆಗೆ ಒಳಗಾದವರು, ಯಾವಾಗ್ಲೂ ಯುದ್ಧಗಳು ನಡೀತಾ ಇರುತ್ತೆ. ಜನ ಸೋಮಾರಿಗಳಾಗಿದ್ದಾರೆ, ಆಧ್ಯಾತ್ಮಿಕವಾಗಿಯೂ ಭೌತಿಕವಾಗಿಯೂ. ಮತ್ತೆ ಅವರ ಆಯುಸ್ಸು ಕೂಡ ಕಡಿಮೆ ಇದೆ. ಯಾಕೆಂದ್ರೆ ಅವರು ಆಹಾರ ಕಡಿಮೆ ಇರೋದ್ರಿಂದ ಅಲ್ಲ, ಅವರು ಹೆಚ್ಚು ಆಹಾರ ಸೇವನೆ ಮಾಡೋದ್ರಿಂದ ಅನ್ನೋದನ್ನೆಲ್ಲ ನೋಡಿದ್ವಿ. ಮತ್ತೆ ಈ ಒಂದು ವರ್ಣಾಶ್ರಮ ಧರ್ಮ ಅದು ಸರಿಯಾದ ರೀತಿಯಲ್ಲಿ ನಡೆಯುವುದಿಲ್ಲ. ಮತ್ತೆ ಈ ಕಾರಣಗಳಿಂದ ಆ ಏನಂತಾರೆ, ಭೂಮಿ ಎನ್ನುವಂಥದ್ದು ಅದು ಅನೇಕ ಭಾಗಗಳಾಗಿ ವಿಂಗಡಣೆ ಆಗುತ್ತೆ. ಇದು ನನ್ನ ದೇಶ, ಇದು ನನ್ನ ಜಾಗ ಅಂತ ಹೇಳುವಂಥದ್ದು. ಮತ್ತೆ ಅದಕ್ಕಾಗಿ ಒಬ್ಬರಿಗೊಬ್ರು ಹೊಡೆದಾಡುವಂಥದ್ದು, ಬಡಿದಾಡುವಂಥದ್ದು, ಹೀಗೆ ಯಾವಾಗ್ಲೂ ಕ್ಷೋಭೆ ಅನ್ನುವಂಥದ್ದು ಇರುತ್ತೆ. ಇಂತಹ ಜನರು ಕಲಿಯುಗದಲ್ಲಿದ್ದಾರೆ. ಅವರ ಒಂದು ಉದ್ಧಾರ ಹೇಗೆ ಸಾಧ್ಯ? ಅದಕ್ಕಾಗಿ ಏನಾದ್ರೂ ಒಂದು ಪರಿಹಾರ ಕೊಡಿ ಅಂತ ಸುತ ಮುನಿಗಳಿಂದ ಅಪೇಕ್ಷಿಸ್ತಾರೆ. ಈಗ ಶ್ಲೋಕ 11. ಭೂರಿಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತ ಸಾಧು ಅತ್ರ ಯತ್ ಸಾರಂ ಸಮುದ್ರತ್ಯಾವನೀಷ್ಯ ಬ್ರೂಹಿ ಭದ್ರಾಯ ಭೂತಾನಾಂ ಯೇನಾತ್ಮ ಸುಪ್ರಸೀದತಿ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ನಾನಾ ಬಗೆಯ ಗ್ರಂಥಗಳು ಉಂಟು. ಇವೆಲ್ಲದರಲ್ಲೂ ನಾನಾ ರೀತಿಯ ಕರ್ತವ್ಯಗಳನ್ನು ಗೊತ್ತುಪಡಿಸಲಾಗಿದೆ. ಇವುಗಳನ್ನು ನಾನಾ ಶಾಖೆಗಳಲ್ಲಿ ಬಹುಕಾಲದ ಅಧ್ಯಯನದ ನಂತರವೇ ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆದ್ದರಿಂದ ಎಲೈ ಮುನಿಗಳೇ, ಈ ಧರ್ಮ ಗ್ರಂಥಗಳ ಸಾರಾಂಶವನ್ನು ಆಯ್ಕೆ ಮಾಡಿ ಜೀವಿಗಳ ಕಲ್ಯಾಣಕ್ಕಾಗಿ ಅದನ್ನು ದಯವಿಟ್ಟು ವಿವರಿಸಿ. ಅಂತಹ ಉಪದೇಶಗಳಿಂದ ಅವರ ಹೃದಯಗಳು ಸಂಪೂರ್ಣ ತೃಪ್ತಿಯನ್ನು ಹೊಂದಬಲ್ಲವು. ಇದು ಎರಡನೆಯ ಪ್ರಶ್ನೆ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನಿತ್ತು? 9ನೇ ಶ್ಲೋಕದಲ್ಲಿ ಹೇಳಿರುವಂಥದ್ದು. 9ನೇ ಶ್ಲೋಕದಲ್ಲಿ ಅವ್ರು ಕೇಳಿದ್ದು, ದೀರ್ಘಾಯುಷಿಗಳಾದ ನೀವು ಜನಸಾಮಾನ್ಯರಿಗೆ ಯಾವುದು ಮೂಲಭೂತ ಪರಮ ಶುಭಕರ, ಅಂದ್ರೆ ಮೂಲಭೂತವಾಗಿ ಯಾವುದು ಎಲ್ಲರಿಗೂ ಕೂಡ ಜನ ಸಮುದಾಯಕ್ಕೆ ಯಾವುದು ಒಳ್ಳೇದು ಅದನ್ನ ಹೇಳಿ ಅಂತ ಕೇಳಿದ್ರು. ಅಂದ್ರೆ ಇಡೀ ಜನ ಸಮುದಾಯಕ್ಕೆ ಅವ್ರು ಏನ್ ಮಾಡ್ಬೇಕು
ಮೂಲಭೂತವಾಗಿ ಮುಖ್ಯವಾಗಿ ಅನ್ನೋದನ್ನಲ್ಲಿ ಪ್ರಶ್ನೆ ಮಾಡಿರೋದು ಮೊದಲನೇ ಪ್ರಶ್ನೆ. ಈಗ ಬರ್ತಾ ಇರುವಂತದ್ದು 11ನೇ ಶ್ಲೋಕದಲ್ಲಿ ಅದು 2ನೇ ಪ್ರಶ್ನೆ. ಎಲ್ಲಾ ಧರ್ಮ ಗ್ರಂಥಗಳ ಸಾರವನ್ನು ಅವರು ಕೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ ನೋಡೋಣ. ಆತ್ಮವು ಐಹಿಕ ಮತ್ತು ಐಹಿಕ ದ್ರವ್ಯ ಗ್ರಂಥ ದ್ರವ್ಯಗಳಿಗಿಂತ ಪ್ರತ್ಯೇಕವಾದದ್ದು. ಆಕ್ಚುಲಿ ಬೇರೆ ಬೇರೆ ಧರ್ಮ ಗ್ರಂಥಗಳು ಅಂದ್ರೆ ನಾವು ಆಗ್ಲೇ ನೋಡಿದ್ವಿ. ಗೌತಮ, ಕಣದ, ಪತಂಜಲಿ, ಕಪಿಲ, ಅಷ್ಟಾವಕ್ರ, ಹೀಗೆ ಅನೇಕ ಮಹರ್ಷಿಗಳು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ, ಶಾಸ್ತ್ರಗಳನ್ನ. ಅದಕ್ಕೆ ಅನುಗುಣವಾಗಿ ಅನೇಕ ನಿಯಮ ನಿಬಂಧನೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವು ನೋಡ್ತೀವಿ ಪತಂಜಲಿ ಅಂತಂದ್ರೆ ಅಲ್ಲಿ ಪ್ರಾಣಾಯಾಮದ ಬಗ್ಗೆ ಹೇಳ್ತಾರೆ. ಮತ್ತೆ ನಂತರ ಈ ಅಷ್ಟಾಂಗ ಯೋಗದ ಬಗ್ಗೆ ಹೇಳ್ತಾರೆ. ಅದಕ್ಕೆಲ್ಲ ಬೇರೆ ಬೇರೆ ರೀತಿಯ ಒಂದು ಯಮ ನಿಯಮಗಳು ಇರುತ್ತೆ. ಹಾಗೆ ಇವಾಗ ಅದೆಲ್ಲದರ ಸಾರವನ್ನ ಹೇಳಿ ನಮ್ಗೆ, ಅದ್ರ ಅಷ್ಟೂ ಗ್ರಂಥಗಳನ್ನ ನಾವು ಅಧ್ಯಯನ ಮಾಡಿ ತಿಳ್ಕೊಳ್ಳೋದಕ್ಕೆ ನಮ್ಗೆ ಕಷ್ಟ ಆಗುತ್ತೆ, ಒಂದು ನಿರ್ಣಯಕ್ಕೆ ಬರೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲವನ್ನ ತಿಳಿದವರು ನೀವೇ ನೇರವಾಗಿ ಹೇಳ್ಬಿಡಿ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಭಾವಾರ್ಥ ಕೊಟ್ಟಿದ್ದಾರೆ ಅಂದ್ರೆ, ಆತ್ಮ ಐಹಿಕ ಮತ್ತು ಐಹಿಕ ದ್ರವ್ಯಗಳಿಗಿಂತ ಪ್ರತ್ಯೇಕವಾದದ್ದು. ಆತ್ಮ ಅನ್ನುವಂಥದ್ದು ಸಚ್ಚಿದಾನಂದ ಸ್ವರೂಪ, ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿರುವಂಥದ್ದು. ಹಾಗೆ ಆತ್ಮಕ್ಕೂ ದೇಹಕ್ಕೂ ವ್ಯತ್ಯಾಸ ಇದೆ. ಅದು ತನ್ನ ಸಹಜ ಸ್ಥಿತಿಯಲ್ಲಿ ಆಧ್ಯಾತ್ಮಿಕವಾದದ್ದು. ಅಂದ್ರೆ ಆ ಭಗವಂತನ ಜೊತೆಲಿ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಗ ನಮಗೆ ದೇಹ ಬೇರೆ ಆತ್ಮ ಬೇರೆ ಇರ್ಲಿಲ್ಲ. ನಮಗೆ ದೇಹ ಆತ್ಮ ಎಲ್ಲವೂ ಒಂದೇ ಆಗಿತ್ತು. ಆಗ ನಾವು ಸಚ್ಚಿದಾನಂದ ವಿಗ್ರಹ ಆಗಿದ್ವಿ. ಈಗ ಭೌತಿಕ ಜಗತ್ತಿಗೆ ಬಂದ ಮೇಲೆ ನಮಗೆ ದೇಹ ಅನ್ನುವಂಥದ್ದು ಪಂಚಭೂತಗಳಿಂದ ಆಗಿರುವಂಥದ್ದು, ದ್ರವ್ಯಗಳಿಂದ ಆಗಿರುವಂಥದ್ದು. ಹೀಗಾಗಿ ಎಷ್ಟೇ ಬಗೆಯ ಲೌಕಿಕ ಯೋಜನೆಗಳಿಂದ ಅದು ಎಂದೆಂದೂ ತೃಪ್ತವಾಗದು. ಅಂದ್ರೆ ದೇಹ ಬೇರೆ ಇದೆ, ಆತ್ಮ ಬೇರೆ ಇದೆ. ಹಾಗಾಗಿ ನಾವು ನಮ್ಮನ್ನ ನಾವು ದೇಹದೊಂದಿಗೆ ಗುರುತಿಸ್ಕೋತೀವಿ. ಅದರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ ತೃಪ್ತಿ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದಿಲ್ಲ. ನಾನು ಅನ್ನುವಂಥದ್ದು ಯಾರು? ದೇಹನ, ಆತ್ಮನ? ಹರೇ ಕೃಷ್ಣ. ನಾನು ಅನ್ನೋದು ದೇಹ. ದೇಹ. ನಾನು ಅನ್ನೋದು ದೇಹನ? ಆತ್ಮ. ನಾನು ಅಂದ್ರೆ ಆತ್ಮ. ಆದ್ರೆ ನಾವು ತಪ್ಪಾಗಿ ಅರ್ಥೈಸ್ಕೊಂಡಿರೋದು ದೇಹ ಅಂತ ತಿಳ್ಕೊಂಡಿದ್ದಾರೆ ಮಾತಾಜಿ. ದೇಹ ಅಂತ ದೇಹ ಅಂತ ತಿಳ್ಕೊಂಡಿರೋದ್ರಿಂದ ಏನ್ ಮಾಡ್ತೀವಿ? ಈ ದೇಹದ ಪೋಷಣೆ ಮಾಡ್ತೀವಿ, ಜೊತೆ ಗುರುತಿಸ್ಕೊಳ್ಬೇಕು. ದೇಹದ ಪೋಷಣೆ ಮಾಡ್ತೀವಿ ಹೊರತು ಆತ್ಮದ ಪೋಷಣೆ ಮಾಡ್ತಾ ಇಲ್ಲ. ಆತ್ಮಕ್ಕೆ ನಾವು ಆಹಾರ ಕೊಡ್ತಾ ಇಲ್ಲ, ದೇಹಕ್ಕೆ ಆಹಾರ ಕೊಡುವಂಥದ್ದು, ಅದಕ್ಕೆ ರಕ್ಷಣೆ ಕೊಡುವಂಥದ್ದೆಲ್ಲ ಮಾಡ್ತಾ ಇದ್ವಿ. ಆದ್ರೆ ಆತ್ಮಕ್ಕೆ ಏನ್ ಬೇಕು ಅದ್ರ ಬಗ್ಗೆ ನಮ್ಗೆ ಯಾವ ಅರಿವೇ ಇಲ್ಲ. ಹಾಗಾಗಿ ಅದು ಯಾವತ್ತೂ ತೃಪ್ತಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಅನ್ನೋಂಥದ್ದೇ ಬೇರೊಬ್ರು, ಆದ್ರೆ ನನ್ನ ಹಾಗೆ ಇನ್ನೊಬ್ರಿದ್ದಾರೆ, ಅವರನ್ನ ನಾನು ಅಂತ ತಿಳ್ಕೊಂಡು ನಾನು ಅವ್ರಿಗೆ ಎಲ್ಲ ಮಾಡ್ತಾ ಇರ್ತೀನಿ. ಅವ್ರಿಗೆ ಊಟ ತಿನ್ನಿಸ್ತೀನಿ, ಅವ್ರಿಗೆ ಸ್ನಾನ ಮಾಡಿಸ್ತೀನಿ. ಹಾಗಾದ್ರೆ ನಾನು ಏನಂತ ಹೇಳ್ತಾರೆ, ಆರೋಗ್ಯಪೂರ್ಣವಾಗಿರೋಕ್ಕಾಗತ್ತಾ? ತೃಪ್ತಿಯಿಂದ ಸಮಾಧಾನ ಹಾಗೆ ಮಾಡ್ತಾ ಇದ್ವಿ. ಈಗ ನನ್ನ ದೇಹನ ನಾನು ತಪ್ಪಾಗಿ ತಿಳ್ಕೊಂಡು ಅದರ ಪೋಷಣೆ ಮಾಡ್ತಾ ಮಾಡ್ತಾ ನಾನು ಕೃಶ ಆಗ್ತಾ ಇದ್ದೀನಿ, ನಾನು ಕ್ಷೀಣಿಸ್ತಾ ಇದ್ದೀನಿ. ಆತ್ಮಕ್ಕೆ ತೃಪ್ತಿ ಸಹ ಅನ್ನುವಂಥದ್ದು ಸಿಗ್ತಾ ಇಲ್ಲ. ಸಕಲ ಧಾರ್ಮಿಕ ಗ್ರಂಥಗಳು ಮತ್ತು ಸಕಲ ಆಧ್ಯಾತ್ಮಿಕ ಉಪದೇಶಗಳು ಆತ್ಮತೃಪ್ತಿಗಾಗಿಯೇ ಇವೆ. ಆದ್ರೆ ಈ ಒಂದು ಧಾರ್ಮಿಕ ಗ್ರಂಥಗಳನ್ನ ಯಾಕೆ ಕೊಟ್ಟಿದ್ದಾರೆ? ಆತ್ಮವನ್ನ ತಿಳ್ಕೋಬೇಕು ಮತ್ತೆ ಅದನ್ನ ಹೇಗೆ ತೃಪ್ತಿಪಡಿಸಬೇಕು ಅನ್ನುವಂಥದ್ದೇ ಇದರ ಒಂದು ಗ್ರಂಥಗಳಲ್ಲಿ ನಮಗೆ ಸಿಗುವಂತ ಉಪದೇಶಗಳು. ಬೇರೆ ಬೇರೆ ಕಾಲ ಹಾಗೂ ದೇಶಗಳಲ್ಲಿರುವ ವಿಭಿನ್ನ ಜೀವಿಗಳಿಗೆ ಸೂಚಿಸಲಾಗಿರುವ ವಿವಿಧ ಪ್ರಸ್ತಾವಗಳಿವೆ. ಬೇರೆ ಬೇರೆ ಕಾಲ, ದೇಶ. ಈಗ ನಾವು ನೋಡ್ತೀವಿ, ಹಿಂದಿನ ಕಾಲದಲ್ಲಿ ನಾ ಆಗ್ಲೇ ಹೇಳಿದಂಗೆ ಅನೇಕ ಮಹರ್ಷಿಗಳು ಬೇರೆ ಬೇರೆ ಗ್ರಂಥಗಳನ್ನ ನೀಡಿದ್ರು, ಅದೇ ಸಮಕಾಲೀನವರು. ಆದ್ರೆ ಈಗ ಯಾವ ರೀತಿ ಇದೆ? ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಅಥವಾ ಮುಸ್ಲಿಂ ಧರ್ಮ ಇರ್ಬೋದು, ಅವರವರ ಒಂದು ಪ್ರದೇಶಗಳಿಗೆ, ಅವರವರ ದೇಶಕ್ಕೆ, ಅವರವರ ಒಂದು ಕಾಲಕ್ಕೆ ತಕ್ಕ ಹಾಗೆ ಅವರದೇ ಆದಂತಹ ಒಂದು ಧರ್ಮ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ. ಪರಿಣಾಮವಾಗಿ ಅಪೌರುಷೇಯ ಧಾರ್ಮಿಕ ಗ್ರಂಥಗಳು ಅಸಂಖ್ಯವಾಗಿವೆ. ಇವಾಗ ಅದು ನಂದು ಹೆಚ್ಚು ನಿಂದು ಹೆಚ್ಚು ಅಂತ ತುಂಬಾ ಸುಮಾರು ಜನ ಅವರ ಬೌದ್ಧ ಧರ್ಮ, ಜೈನ ಧರ್ಮ, ಮಹಾವೀರ ಹೀಗೆ ಬರ್ತಾನೆ ಹೋಗ್ತಾರೆ. ಈ ಧರ್ಮ ಗ್ರಂಥಗಳಲ್ಲಿ ಅನೇಕ ಬಗೆಯ ವಿಧಾನಗಳನ್ನು, ನಿಗದಿತ ಕರ್ತವ್ಯಗಳನ್ನು ಸೂಚಿಸಲಾಗಿದೆ. ಅವರವರ ಗ್ರಂಥದಲ್ಲಿ ಅವರವರದೇ ಆದಂತಹ ನಿಗದಿತ ಕರ್ತವ್ಯಗಳನ್ನ ಹೇಳಿದ್ದಾರೆ, ಯಾವುದೆಲ್ಲ ಮಾಡ್ಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋಂಥದ್ದು. ಕಲಿಯುಗದ ಶ್ರೀಸಾಮಾನ್ಯರ ಅವನತ ಸ್ಥಿತಿಯನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಈ ಯುಗದ ಪತಿತಾತ್ಮರಿಗೆ ವರ್ಣಾಶ್ರಮ ಪದ್ಧತಿಯಲ್ಲಿ ಎಲ್ಲಾ ಧರ್ಮ ಗ್ರಂಥಗಳ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದು. ಅಂದ್ರೆ ಈ ಒಂದು ಪತಿತಾತ್ಮರು, ಕಲಿಯುಗದ ಜನ, ಅವರಿಗೆ ವರ್ಣಾಶ್ರಮ ಪದ್ಧತಿಯಲ್ಲಿ ಎಲ್ಲಾ ಧರ್ಮ ಗ್ರಂಥಗಳ ಬೋಧನೆಯನ್ನ ಅವರು ಅಧ್ಯಯನ ಮಾಡಿ ಅದನ್ನ ತಿಳ್ಕೊಂಡು ಅದನ್ನ ಅನುಸರಣೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅಂತೆಯೇ ಅವುಗಳ ಪಾಲನೆಯೂ ಸಾಧ್ಯವಾಗದು, ಅದನ್ನ ಅವ್ರು ಫಾಲೋ ಮಾಡಕ್ಕೂ ಆಗ್ತಾ ಇಲ್ಲ. ಹಾಗೆಂದು ನೈಮಿಷಾರಣ್ಯದ ಋಷಿಗಳು ಈ ಎಲ್ಲ ಧರ್ಮ ಗ್ರಂಥಗಳ ಸಾರಾಂಶವನ್ನು ಒಕ್ಕಣಿಸುವಂತೆ ಶ್ರೀ ಸೂತ ಮುನಿಗಳಿಗೆ ಸಲಹೆ ಮಾಡಿದರು. ಅಂದ್ರೆ ಮೊದಲನೇ ಪ್ರಶ್ನೆ ಮೂಲಭೂತವಾಗಿ ಎಲ್ಲರಿಗೂ ಮಂಗಳಕರವಾದದ್ದು ಯಾವುದು ಅಂತ. ಈಗ 2ನೇ ಪ್ರಶ್ನೆ, ಎಲ್ಲಾ ಧರ್ಮ ಗ್ರಂಥಗಳ ಸಾರಾಂಶವನ್ನ ನಮ್ಗೆ ಹೇಳಿ ಅಂತ ಹೇಳಿ
ವಿನಂತಿಸ್ಕೊತಾ ಇದ್ದಾರೆ. ಆಧ್ಯಾತ್ಮಿಕ ನೆಲೆಯ ಉನ್ನತ ಸ್ಥಿತಿಗೆ ಒಯ್ಯಲು ವರ್ಣಾಶ್ರಮ ಸಮಾಜವು ಅತ್ಯುತ್ತಮ ಸಂಸ್ಥೆ ಎಂದು ಪರಿಗಣಿಸಲಾಗಿದೆ. ಆದರೆ ಕಲಿಯುಗವೇ ಕಾರಣವಾಗಿ ಈ ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳ ಕಾರ್ಯಾನುಷ್ಠಾನ ಅಸಾಧ್ಯವಾಗಿದೆ. ಆಧ್ಯಾತ್ಮಿಕ ನೆಲೆ ಉನ್ನತಿಗೆ ಮೊದಲಿಗೆ ನಮಗೆ ವೇದಗಳಿಂದ ತಿಳಿಯುವಂಥದ್ದು ವರ್ಣಾಶ್ರಮ. ಅದನ್ನ ನಾವು ಅನುಸರಣೆ ಮಾಡಬೇಕು. ವರ್ಣಾಶ್ರಮ ಪದ್ಧತಿಯನ್ನ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಅದು ಸಮಾಜ, ಉತ್ತಮ ಸಮಾಜ ಅಂತಂದ್ರೆ ಏನಂತ ಹೇಳ್ತಾರೆ, ದೈವಿ ವರ್ಣಾಶ್ರಮ ಅನ್ನುವಂಥದ್ದು ಇರಬೇಕು. ಆದರೆ ಕಲಿಯುಗವೇ ಕಾರಣವಾಗಿ ಈ ಸಾಮಾಜಿಕ ವ್ಯವಸ್ಥೆಯ ನೀತಿ ನಿಯಮಗಳ ಕಾರ್ಯಾನುಷ್ಠಾನ ಅಸಾಧ್ಯ ಆಗಿದೆ. ಅಂದ್ರೆ ಇಲ್ಲಿ ಕಲಿಯುಗದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರವರಿಗೆ ತಕ್ಕ ಹಾಗೆ ಆ ಒಂದು ಜೀವನ ಪದ್ಧತಿಗಳನ್ನ ಅಳವಡಿಸ್ಕೋತಾ ಇದ್ದಾರೆ. ವರ್ಣಾಶ್ರಮ ಗೊತ್ತುಪಡಿಸಿರುವಂತೆ ಸಾಮಾನ್ಯ ಜನತೆಗೆ ತಮ್ಮ ಕುಟುಂಬಗಳಿಂದ ಸಂಪೂರ್ಣ ಸಂಬಂಧ ಕಡಿದುಕೊಳ್ಳುವುದು ಅಸಾಧ್ಯವಾಗಿದೆ. ಯಾರಾದ್ರೂ ಇದು ಊಹೆ ಮಾಡಕ್ಕಾಗುತ್ತೆ? ಈ ಕಲಿಯುಗದಲ್ಲಿ ಎಲ್ಲವನ್ನ ಬಿಟ್ಟು, ನಿಮ್ಮ ಫ್ಯಾಮಿಲಿಯನ್ನ ಬಿಟ್ಟು ಒಂದ್ 50 ವರ್ಷ ಆದ್ಮೇಲೆ ನೀವು ಬೇರೆ ದೂರ ಹೋಗಿ ಭಗವಂತನ ಸೇವೆಯಲ್ಲಿ ಸದಾ ತೊಡಗ್ತೀರಿ, ನಿಮ್ಮ ಫ್ಯಾಮಿಲಿ ಜೊತೆ ನಿಮ್ಗೆ ಯಾವುದೇ ಕನೆಕ್ಷನ್ ಇಲ್ಲದೆ ಇರ್ತೀರಿ ಅಂತ ಆಗತ್ತಾ ಅದು? ಹರಿಕೃಷ್ಣ. ಇಲ್ಲ. ಯಾಕಂದ್ರೆ ನಾವು ಬ್ರಹ್ಮಚರ್ಯ ಮಾಡಿಲ್ಲ. ಬ್ರಹ್ಮಚರ್ಯದಲ್ಲಿ 25 ವರ್ಷ ಆ ಒಂದು ಪರಿವಾರದಿಂದ ದೂರ ಇರ್ತಾರೆ. ಆಮೇಲೆ ಗೃಹಸ್ಥಾಶ್ರಮ, ನಂತರ ವಾನಪ್ರಸ್ಥದಲ್ಲಿ ಅವ್ರಿಗೆ ಬಿಟ್ಟು ಹೋಗೋದವ್ರಿಗೆ ಆದ್ರೆ ಅವರ ಪ್ರತ್ಯೇಕವಾಗಿ ಭಗವಂತನ ಸೇವೆಯಲ್ಲಿ ತೊಡಗೋದು ಅವ್ರಿಗೆ ಕಷ್ಟ ಅನ್ಸೋದಿಲ್ಲ. ಇಲ್ಲಿ ಮೊದಲಿಗೆ ಬೇಸಿಕ್ ಅಂತಾರೆ, ಪಾಯನೇ ಇಲ್ಲ. ಅಂದ್ರೆ ಬ್ರಹ್ಮಚರ್ಯನೇ ಸರಿಯಾದ ರೀತಿಯಲ್ಲಿ ಇಲ್ಲ. ಗೃಹಸ್ಥಾಶ್ರಮನು ಅದು ಏನಂತಾರೆ, ಲೌಕಿಕ ಭೋಗಕ್ಕಾಗಿ ಆ ಜೀವನವನ್ನ ಮುಡುಪಾಗಿಟ್ಟಿರ್ತಾರೆ. ಮತ್ತೇನಾಗುತ್ತೆ, ವಾನಪ್ರಸ್ಥ ಸನ್ಯಾಸ ಯಾರು ತಗೊಳ್ಳೋದೇ ಇಲ್ಲ. ಹಾಗಾಗಿ ಇಲ್ಲಿ ಇಡೀ ವಾತಾವರಣವೇ ವಿರೋಧಮಯವಾಗಿದೆ. ಅಂದ್ರೆ ವರ್ಣಾಶ್ರಮ ಧರ್ಮದಲ್ಲಿ ಏನ್ ಹೇಳಿದೆ ಅದಕ್ಕೆ ವಿರುದ್ಧವಾಗಿಯೇ ಕಲಿಯುಗದ ಜನ ಅವರ ಜೀವನ ಕ್ರಮ ಅನ್ನುವಂಥದ್ದು ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಕಲಿಯುಗದಲ್ಲಿ ಜನಸಾಮಾನ್ಯರಿಗೆ ಆಧ್ಯಾತ್ಮಿಕ ವಿಮೋಚನೆ ಬಲು ದುಸ್ತರವಾದದ್ದು. ಅಂದ್ರೆ ಅದು ಆಧ್ಯಾತ್ಮಿಕ ಸ್ಪಿರಿಟ್ ಒಂದು ಮಾರ್ಗದಲ್ಲಿ ಮುಂದುವರಿಯುವಂಥದ್ದು ಅವರಿಗೆ ಪರಿಪೂರ್ಣವಾಗಿ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನ ಯಾರೇ ಆಗಲಿ ಅರಿಯಬಹುದು. ಋಷಿಗಳು ಶ್ರೀ ಸೂತ ಮುನಿಗಳಿಗೆ ಈ ವಿಷಯವನ್ನು ನಿವೇದಿಸಿದ್ದಕ್ಕೆ ಏನು ಕಾರಣ ಎನ್ನುವುದನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲಾಗುತ್ತೆ, ಯಾಕೆ ಅವರು ಆ ರೀತಿ ಹೇಳಿದ್ರು ಅಂತ. ಶ್ಲೋಕ 12ರಲ್ಲಿ ಹೇಳ್ತಾ ಇದ್ದಾರೆ, ಸೂತ ಜಾನಾಸಿ ಭದ್ರಂ ತೇ ಭಗವಾನ್ ಸಾತ್ವತಾಂ ಪತಿಃ ದೇವಾಕ್ಯಾಂ ವಸುದೇವಸ್ಯ ಜಾತೋ ಯಸ್ಯ ಚ ಕೀರ್ಷಯ. ಅನುವಾದ ಭಾವಾರ್ಥ ಪ್ರಭುಪಾದರಿಗೆ ಜಯವಾಗಲಿ. ಎಲೇ ಸೂತ ಮುನಿಗಳೇ, ಸರ್ವಾನುಗ್ರಹವು ನಿಮ್ಮ ಮೇಲೆ ಕೃಪೆಗೈಯಲಿ. ದೇವೋತ್ತಮ ಪರಮ ಪುರುಷನು ಯಾವ ಉದ್ದೇಶದಿಂದ ದೇವಕಿಯ ಗರ್ಭದಲ್ಲಿ ವಸುದೇವನ ಪುತ್ರನಾಗಿ ಆವಿರ್ಭವಿಸಿದನು ಎಂಬುದನ್ನು ನೀವು ಬಲ್ಲಿರಿ. ಈಗ ಇದು 3ನೇ ಪ್ರಶ್ನೆ. ಅಂದ್ರೆ ಮೊದಲನೇದು ಎಲ್ಲರಿಗೂ ಕೂಡ ಮೂಲಭೂತವಾಗಿ ಒಳ್ಳೆಯದು, ನಂತರ ಗ್ರಂಥಗಳ ಸಾರ. ಈಗ 3ನೇದು ಭಗವಂತ ಯಾಕೆ ಭೂಮಿ ಮೇಲೆ ಅವತರಿಸ್ತಾನೆ, ದೇವಕಿ ವಸುದೇವರ ಮಗನಾಗಿ ಯಾಕೆ ಬಂದ ಅನ್ನುವಂಥದ್ದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಭಾವಾರ್ಥ, ಭಗವಾನ್ ಎಂದರೆ ಸರ್ವಶಕ್ತ ಎಂದರ್ಥ. ಅವನು ಸಕಲ ಸಮೃದ್ಧಿ, ಅಧಿಕಾರ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳ ನಿಯಂತ್ರಕ ಸ್ವಾಮಿಯಾಗಿದ್ದಾನೆ. ಆ ಕಾರಣದಿಂದ ಅವನನ್ನ ಭಗವಾನ್ ಅಂತ ನಾವು ಕರಿತೀವಿ. ಅವನು ತನ್ನ ಪರಿಶುದ್ಧ ಭಕ್ತರ ರಕ್ಷಕ. ಯಾಕೆ ಅವನು ಭೂಮಿ ಮೇಲೆ ಬರ್ತಾನೆ? ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತಂ. ಅವನ ಶುದ್ಧ ಭಕ್ತರು ಯಾರಿದ್ದಾರೆ ಅವರಿಗೆ ರಕ್ಷಣೆಯನ್ನ ಕೊಡೋದಕ್ಕಾಗಿ ಬರ್ತಾನೆ. ಭಗವಂತ ಪ್ರತಿಯೊಬ್ಬರಿಗೂ ಸಮಾನವಾಗಿ ಸಲ್ಲುವನಾದರೂ ಅವನಿಗೆ ತನ್ನ ಭಕ್ತರ ಬಗೆಗೆ ವಿಶೇಷ ಒಲವುಗಳಿವೆ. ಅಂದ್ರೆ ಏನಂತ ಹೇಳ್ತಾರೆ, ಸಮಾಹಂ ಭೂತೇಶು ಅಂತ ಹೇಳ್ತಾನೆ. ಅಂದ್ರೆ ಎಲ್ಲ ಜೀವವರ್ಗಗಳಿಗೂ ಕೂಡ ಅವನು ಯಾವುದೇ ಪಕ್ಷಪಾತ ಮಾಡೋದಿಲ್ಲ. ಎಲ್ಲರಿಗೂ ಕೂಡ ಸಮಾನವಾಗಿ ಅವನು ಎಲ್ಲ ಅವರ ಒಂದು ಮೂಲಭೂತ ಅವಶ್ಯಕತೆಗಳನ್ನ ನೋಡ್ಕೋತಾ ಇದ್ದಾನೆ. ಆದ್ರೆ ವಿಶೇಷ ಒಲವನ್ನ ಅವನು ತನ್ನ ಭಕ್ತರಿಗೆ, ಯಾರು ಅನ್ಯಾಭಿಲಾಷಿತ ಶೂನ್ಯ ಅಂತಹ ಭಕ್ತರು ಯಾರಿದ್ದಾರೆ, ಅನನ್ಯ ಭಕ್ತಿಯನ್ನು ಯಾರು ಭಗವಂತನಿಗೆ ಸಲ್ಲಿಸ್ತಾರೆ ಅಂತವರ ಮೇಲೆ ಅವನಿಗೆ ಹೆಚ್ಚಿನ ಒಂದು ಒಲವು, ಪ್ರೀತಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸತ್ ಎಂದರೆ ಪರಮಸತ್ಯ. ಪರಮಸತ್ಯದ ಸೇವಕರಾದ ವ್ಯಕ್ತಿಗಳನ್ನು ಸಾತ್ವತರರು ಎಂದು ಕರೆಯಲಾಗಿದೆ. ಶುದ್ಧ ಭಕ್ತರನ್ನ ಸಾತ್ವತರರು ಅಂದ್ರೆ ಪರಮಸತ್ಯನ ಸೇವೆ ಮಾಡುವವರು ಅಂತ ಇಲ್ಲಿ ಕರೀತಾ ಇದ್ದಾರೆ. ಇಂತಹ ಪರಿಶುದ್ಧ ಭಕ್ತರನ್ನು ರಕ್ಷಿಸುವ ದೇವೋತ್ತಮ ಪರಮ ಪುರುಷನು ಸಾತ್ವತರರ ರಕ್ಷಕ ಎಂದೇ ಪ್ರಸಿದ್ಧನು. ಅಂದ್ರೆ ಭಗವಂತನನ್ನ ಸಾತ್ವತರರ ರಕ್ಷಕ ಅಂತ, ಅದೇ ಶುದ್ಧ ಭಕ್ತರ ರಕ್ಷಕ ಅಂತ ಇಲ್ಲಿ ಕರೀತಾ ಇದ್ದಾರೆ. ಭದ್ರಂತೆ ಅಥವಾ ನಿಮಗೆ ದೈವಾನುಗ್ರಹವಾಗಲಿ ಎಂಬ ಮಾತು ಪ್ರವಚನಕಾರರಿಂದ ಪರಮ ಸತ್ಯವನ್ನು ತಿಳಿಯ ಬಯಸುವ ಋಷಿಗಳ ಕಾತರವನ್ನ ಸೂಚಿಸುತ್ತದೆ. ದೇವೋತ್ತಮ ಪರಮ ಪುರುಷರಾದ ಶ್ರೀಕೃಷ್ಣನು ವಾಸುದೇವನ ಪತ್ನಿ ದೇವಕಿಯಲ್ಲಿ ಪ್ರತ್ಯಕ್ಷನಾದನು. ಇಲ್ಲಿ ಭಗವಂತ ಹುಟ್ಟುತ್ತಾನೆ ಅಂತ ಹೇಳೋದಿಲ್ಲ, ಪ್ರತ್ಯಕ್ಷ ಆಗ್ತಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ಯಾವಾಗ್ಲೂ ಇರ್ತಾನೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಳ್ಳೋದನ್ನ ಪ್ರತ್ಯಕ್ಷ ಆಗುವಂತದ್ದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಸುದೇವನು ಪಾರಮಾರ್ಥಿಕ ದಿವ್ಯ ನೆಲೆಯ ಸಂಕೇತ.
ಆ ಅಲ್ಲಿ ದೇವೋತ್ತಮ ಪರಮ ಪುರುಷನು ಆವಿರ್ಭವಿಸುತ್ತಾನೆ. ಅಂದ್ರೆ ವಸುದೇವ ಅವನು ಪಾರಮಾರ್ಥಿಕ ದಿವ್ಯ ನೆಲೆಯ ಸಂಕೇತವಾಗಿದ್ದಾನೆ. ಆ ಕಾರಣದಿಂದ ಅವನ ಒಂದು ಮನೆಯಲ್ಲಿ ಅವನ ಹೆಂಡತಿ ದೇವಕಿಯ ಒಂದು ಗರ್ಭದಲ್ಲಿ ಭಗವಂತ ಪ್ರತ್ಯಕ್ಷ ಆಗ್ತಾ ಇದ್ದಾನೆ. ಅಲ್ಲಿ ಅವನು ಆವಿರ್ಭವಿಸ್ತಾ ಇದ್ದಾನೆ. ಅಲ್ಲಿ ದೇವೋತ್ತಮ ಪರಮ ಪುರುಷನು ಆವಿರ್ಭವಿಸುತ್ತಾನೆ ಅಂತಂದು ತಿಳಿಸ್ತಾ ಇದ್ದಾರೆ. ಶ್ಲೋಕ 13. ತನ ಶುಶ್ರು ತನ್ನಾಹ ಶುಶ್ರೂಷ ತನ್ನಾಹ ಶುಶ್ರೂಷಮಾಣಾನಾಂ ಅರ್ಹಸಿ ಅಂಗ ಅನುವರ್ಣಿತುಂ ಯಸ್ಯ ಅವತಾರ ಭೂತಾನಾಂ ಕ್ಷೇಮಾಯ ಚ ಭವಾಯ ಚ. ಅನುವಾದ ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಎಲೆ ಸೂತ ಮುನಿಗಳೇ, ದೇವೋತ್ತಮ ಪರಮ ಪುರುಷನು ಹಾಗೂ ಅವನ ಅವತಾರವನ್ನು ತಿಳಿಯಲು ನಾವು ಕಾತರರಾಗಿದ್ದೇವೆ. ಪೂರ್ವಾಚಾರ್ಯರ ಆ ಉಪದೇಶಗಳನ್ನು ನಮಗೆ ವಿವರಿಸಿ. ಆ ಉಪದೇಶಗಳ ವಾಚನದಿಂದ ಹಾಗೂ ಶ್ರವಣದಿಂದ ಪ್ರತಿಯೊಬ್ಬರೂ ಉದ್ಧಾರವಾಗುವರು. ಈಗ ಇನ್ನೊಂದು ಪ್ರಶ್ನೆ, ಇದು 4ನೇ ಪ್ರಶ್ನೆ ಏನಂತ ಕೇಳ್ತಾ ಇದ್ದಾರೆ. ಭಗವಂತನ ಅವತಾರಗಳು, ನಾನಾ ಅವತಾರಗಳಿದೆ. ಯಾವ್ದೆಲ್ಲ ಅವತಾರಗಳಲ್ಲಿ ಭಗವಂತ ಭೂಮಿ ಮೇಲೆ ಅವತರಿಸ್ತಾನೆ? ಭಗವಂತನ ಅವತಾರಗಳಲ್ಲಿ ಮತ್ಸ್ಯಾವತಾರ, ಕೂರ್ಮಾವತಾರ, ಹಾ ಅಂದ್ರೆ ಜ್ಞಾನಯುಗ, ಭಗವಂತನ ನರಸಿಂಹನ ಎಲ್ಲ ಪುರುಷಾವತಾರಗಳು ಪುರುಷಾವತಾರಗಳು. 3 ಪುರುಷಾವತಾರಗಳು, 3 ಗುಣಾವತಾರಗಳು ಬ್ರಹ್ಮ ವಿಷ್ಣು ಮಹೇಶ್ವರ. ನಂತರ ಲೀಲಾವತಾರಗಳು, ನೀವು ಹೇಳಿದ ಹಾಗೆ ದಶಾವತಾರಗಳೆಲ್ಲ ಬರುತ್ತೆ ಅದ್ರಲ್ಲಿ. ಮತ್ತೆ ಶಕ್ತಾವೇಶಿತ ಅವತಾರ, ಅದು ನಾರದರು, ಪೃಥು ಮಹಾರಾಜ, ಇಲ್ಲಿ ನಾವು ವ್ಯಾಸರು, ಇವರೆಲ್ಲರೂ ಕೂಡ ಶಕ್ತಾವೇಶಿತ ಅವತಾರಗಳು. ಹೀಗೆ ಗುಣಾವತಾರ, ಯುಗಾವತಾರ, ಮನ್ವಂತರ ಅವತಾರ, ಹೀಗೆ ಅನೇಕ ಅವತಾರಗಳು ಭಗವಂತನು ಪಡಿತಾ ಇರ್ತಾನೆ. ಈ ಎಲ್ಲಾ ಅವತಾರಗಳ ಬಗ್ಗೆ ಇಲ್ಲಿ ಕೇಳ್ತಾ ಇದ್ದಾರೆ. ಪೂರ್ವಾಚಾರ್ಯರ ಆ ಉಪದೇಶಗಳನ್ನು ನಮಗೆ ವಿವರಿಸಿ, ಭಗವಂತನ ಈ ಎಲ್ಲಾ ನಾನಾ ಅವತಾರಗಳ ಬಗ್ಗೆ ನಮಗೆ ತಿಳಿಸಿ ಅಂತೇಳಿ ಪ್ರಾರ್ಥಿಸ್ಕೊತಾ ಇದ್ದಾರೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಪರಮಸತ್ಯದ ಪಾರಮಾರ್ಥಿಕ ಸಂದೇಶವನ್ನು ಶ್ರವಣ ಮಾಡಲು ಇಲ್ಲಿ ಕೆಲವೊಂದು ನಿಬಂಧನೆಗಳನ್ನು ವಿಧಿಸಲಾಗಿದೆ. ಈಗ ಅವರ ಅವತಾರಗಳು, ಭಗವಂತನ ನಾಮರೂಪ ಗುಣಲೀಲೆಗಳನ್ನ ತಿಳಿಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ನಿಯಮ ನಿಬಂಧನೆಗಳನ್ನ ಕೊಡ್ತಾ ಇದ್ದಾರೆ. ಏನು ಅಂದ್ರೆ, ಮೊದಲ ನಿಯಮವೆಂದರೆ ಪ್ರೇಕ್ಷಕರು ಶ್ರವಣ ಮಾಡಲು ಕಾತರರಾಗಿರಬೇಕು. ಅಂದ್ರೆ ಇದಕ್ ಮೊದಲು ನಾವು ನೋಡಿದ್ವಿ, ಗುರುವಾದವನು ಹೇಗಿರ್ಬೇಕು, ಶ್ರೋತ್ರಿಯನಾಗಿರ್ಬೇಕು, ಸರಿಯಾದ ಮೂಲದಿಂದ ತಿಳಿದವನಾಗಿರ್ಬೇಕು, ಆಚಾರ್ಯ ಆಗಿರ್ಬೇಕು, ಅಂದ್ರೆ ಅದನ್ನ ಆಚರಣೆ ಮಾಡುವವನಾಗಿರ್ಬೇಕು, ಬ್ರಹ್ಮನಿಷ್ಠನಾಗಿರ್ಬೇಕು. ಇದೆಲ್ಲ ನಾವು ಗುರುಗಳ ಒಂದು ಅಂದ್ರೆ ಅವರಿಗೆ ಬೇಕಾಗಿರುವಂತ ಅರ್ಹತೆಗಳನ್ನ ತಿಳ್ಕೊಂಡ್ವಿ. ಈಗ ಕೇಳುವವರಿಗೂ ಕೆಲವೊಂದು ಅರ್ಹತೆಗಳು ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದ್ರೆ, ಶ್ರವಣ ಮಾಡಲು ಕಾತರತೆ ಅನ್ನುವಂಥದ್ದು ಅವರಲ್ಲಿ ಇರಬೇಕು. ಮತ್ತೆ ಅದನ್ನ ತಿಳ್ಕೊಳ್ಳುವ ಪ್ರಾಮಾಣಿಕ ಇಚ್ಛೆ ಅನ್ನುವಂಥದ್ದನ್ನ ಹೊಂದಿರಬೇಕು. ಆಗ ಮಾತ್ರ, ಅದೇ ಶ್ರದ್ಧೆ ಅನ್ನುವಂಥದ್ದು ಅವ್ರಿಗೆ ಇರಬೇಕು. ಅಲ್ಲದೆ ಪ್ರವಚನಕಾರರು ಅಂಗೀಕೃತ ಆಚಾರ್ಯ ಶ್ರೇಣಿಯ ಗುರು ಪರಂಪರೆಯಿಂದ ಬಂದವರಾಗಿರ್ಬೇಕು. ಹೇಳುವವರು ಕೂಡ ಸರಿಯಾದ ಗುರು ಪರಂಪರೆಯಿಂದ ಬಂದು ಅಂತಹ ಒಂದು ಅಧಿಕೃತವಾದ ಗ್ರಂಥದಿಂದ ಕುರಿತಾದಂತಹ ಆಚಾರ್ಯರ ಆಚರಣೆಯನ್ನು ಮಾಡಿದವರು ಹೇಳ್ಬೇಕು. ಮತ್ತೆ ಕೇಳುವವರಿಗೆ ಶ್ರದ್ಧೆ ಇರಬೇಕು. ಅವರಲ್ಲಿ ಕೇಳೋದಕ್ಕೆ ಕಿವಿ ಕೊಟ್ಟು ಗಮನ ಕೊಟ್ಟು ಕೇಳುವಂತ ಪ್ರಾಮಾಣಿಕ ಇಚ್ಛೆ ಇರಬೇಕು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಲೌಕಿಕದಲ್ಲಿ ಮಗ್ನರಾದವರಿಗೆ ಪರಮ ಸತ್ಯದ ಸಂದೇಶ ಅರ್ಥ ಆಗುವುದಿಲ್ಲ. ಯಾರಿಗೆ ಲೌಕಿಕ ಜೀವನದಲ್ಲಿ ಮುಳುಗೋಗಿದ್ದಾರೆ ಅಂತವ್ರಿಗೆ ಆಧ್ಯಾತ್ಮಿಕ ವಿಷಯಗಳು ತುಂಬಾ ಸುಲಭವಾಗಿರುತ್ತೆ. ಈಗ 15 ನಿಮಿಷ 10 ನಿಮಿಷ ಅಷ್ಟೇ ನಾವು ಮಾತಾಡುವಂಥದ್ದು. ಅದು ತುಂಬಾ ಸುಲಭ ಇದೆ, ಮತ್ತೆ ನೇರವಾಗಿದೆ. ಆದ್ರೂ ಕೂಡ ಅವರಿಗೆ ಅದರಲ್ಲಿ ಯಾವಾಗ ಅವ್ರಿಗೆ ಆಸಕ್ತಿ ಇರೋದಿಲ್ಲ, ಅವರು ಗಮನ ಕೊಡೋದಿಲ್ಲ, ಅವ್ರಿಗೆ ನೀವು 1000 ಸತಿ ಹೇಳಿದ್ರು ಅದು ಅವ್ರಿಗೆ ಅರ್ಥ ಆಗೋದಿಲ್ಲ. ಯಾರೇ ಆಗಲಿ ಸದ್ಗುರುವಿನ ಮಾರ್ಗದರ್ಶನದಿಂದ ಕ್ರಮೇಣ ಪರಿಶುದ್ಧರಾಗುವರು. ಅಂದ್ರೆ ಅದಕ್ಕೆ ನಮ್ಗೆ ಪ್ರಭುಪಾದರು ಹೇಳಿರುವಂತದ್ದು, ಜಪ ಮಾಡಿದ್ರೆ ನಿಮ್ಗೆ ಈ ಎಲ್ಲ ಅಧಿಕೃತ ಗ್ರಂಥಗಳ ಶಾಸ್ತ್ರಗಳ ಉದ್ದೇಶ ಎಲ್ಲವೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಆದ್ದರಿಂದಲೇ ಯಾರೇ ಆಗಲಿ ಗುರು ಪರಂಪರೆಯ ಉತ್ತರಾಧಿಕಾರಿಯಾಗಿರಬೇಕು. ಶರಣಾಗತ ಶ್ರವಣದ ಆಧ್ಯಾತ್ಮಿಕ ಕಲೆಯನ್ನು ಅರಿತುಕೊಳ್ಳಬೇಕು. ಅಂದ್ರೆ ಶರಣಾಗತಿಯನ್ನ ತೋರಿಸ್ಬೇಕು, ಭಗವಂತನಿಗೆ ಶರಣಾಗಬೇಕು, ಗುರುಗಳಿಗೆ ಶರಣಾಗಬೇಕು. ಆಗ ಮಾತ್ರನೇ ಅದು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದಲೇ ಯಾರೇ ಆಗಲಿ ಗುರು ಪರಂಪರೆಯ ಉತ್ತರಾಧಿಕಾರಿಯಾಗಿರಬೇಕು. ಶರಣಾಗತ ಶ್ರವಣದ ಆಧ್ಯಾತ್ಮಿಕ ಕಲೆಯನ್ನು ಅರಿತುಕೊಳ್ಳಬೇಕು. ಶ್ರೀಲ ಸುತ ಮುನಿಗಳು ಶ್ರೀ ವೇದವ್ಯಾಸರ ಪರಂಪರೆಗೆ ಸೇರಿದವರು. ನಮ್ಮದು ಸುತ್ತ ಮುನಿಗಳು ಕೂಡ ವೇದವ್ಯಾಸರ ಪರಂಪರೆಗೆ ಸೇರಿದವರು. ಇನ್ನು ನೈಮಿಷಾರಣ್ಯದ ಋಷಿಗಳಾದರೂ ಸತ್ಯಾಕಾಂಕ್ಷಿಗಳು. ಅಂದ್ರೆ ಅವರೆಲ್ಲರೂ ಇಷ್ಟೆಲ್ಲ ಪ್ರಶ್ನೆ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಅವರಲ್ಲಿ ಆ ಪ್ರಾಮಾಣಿಕ ಒಂದು ಕೇಳುವ ಒಂದು ಆಸಕ್ತಿ ಇದೆ, ಆದ ಪ್ರಾಮಾಣಿಕರು. ಆದ್ದರಿಂದಲೇ ಶ್ರೀಲ ಸೂತ ಮುನಿಗಳು ಮತ್ತು ನೈಮಿಷಾರಣ್ಯದ ಋಷಿಗಳ ವಿಷಯದಲ್ಲಿ ಈ ಎಲ್ಲ ನಿಯಮಗಳು ಈಡೇರಿವೆ. ಅಂದ್ರೆ ಈ ಒಂದು ಜ್ಞಾನ ಅಂದ್ರೆ ಭಗವಂತನ ನಾಮರೂಪ ಗುಣಲೀಲೆಗಳನ್ನ ಕೇಳೋದಕ್ಕೆ ಏನು
ಸುತ ಮುನಿಗಳನ್ನ ಕೇಳ್ಕೊತಾ ಇದ್ದಾರೆ. ಅದನ್ನ ಹೇಳೋದಕ್ಕೆ ಸುತ ಮುನಿಗಳು ಅರ್ಹ ವ್ಯಕ್ತಿ, ಮತ್ತೆ ಕೇಳೋದಕ್ಕೆ ನೈಮಿಷಾರಣ್ಯ ಋಷಿಗಳು ಕೂಡ ಅಷ್ಟೇ ಅರ್ಹರು ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣನ ಅತಿ ಮಾನುಷ ಚಟುವಟಿಕೆಗಳು, ಅವನ ಅವತಾರ, ಅವನ ಜನನ, ಅವನ ಸಾಕ್ಷಾತ್ಕಾರ, ಅಂತರ್ಧಾನಗಳು, ಅವನ ರೂಪಗಳು, ಹೆಸರುಗಳು, ಇವೆಲ್ಲಕ್ಕೂ ಸಂಬಂಧಿಸಿದ ಪಾರಮಾರ್ಥಿಕ ಪ್ರಕರಣಗಳು ಸುಲಭ ಗ್ರಾಹ್ಯವಾಗಿವೆ. ಅವರೆಲ್ಲರೂ ಅರ್ಹರಾದ ಕಾರಣ ಇದನ್ನೆಲ್ಲ ನಾವು ಕೂಡ ಈಗ ಭಾಗವತವನ್ನ ಸುತ ಮುನಿಗಳಿಂದಲೇ ಕೇಳ್ತಾ ಇದ್ದೀವಿ. ಅದು ಹೇಗೆ ಅದು ಸುಲಭವಾಗಿ ಗ್ರಹಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಹೇಳುವವರು ಕೇಳುವವರು ಇಬ್ರು ಕೂಡ ಅರ್ಹ ವ್ಯಕ್ತಿಗಳಾಗಿದ್ದಾರೆ. ಏಕೆಂದರೆ ಇಲ್ಲಿ ಎಲ್ಲಾ ನಿಯಮಗಳಿಗೆ ಅನುಗುಣವಾಗಿದೆ. ಇಂತಹ ಪ್ರವಚನಗಳು ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪಥದಲ್ಲಿ ಇರುವ ಸಕಲ ಮಾನವರಿಗೂ ಸಹಾಯವಾಗುತ್ತದೆ. ಇಂತಹ ಒಂದು ಪ್ರವಚನ ಅಂದ್ರೆ ಅರ್ಹ ವ್ಯಕ್ತಿಗಳು ಅರ್ಹ ವಿಷಯಗಳ ಬಗ್ಗೆ ಯಾವಾಗ ಅವರು ಪ್ರವಚನಗಳನ್ನ ಅಥವಾ ಒಂದು ಏನಂತಾರೆ ವಿಚಾರ ವಿಮರ್ಶೆಗಳನ್ನ ಮಾಡ್ತಾರೆ, ಆಗ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಪಥದಲ್ಲಿ ಅದು ಎಲ್ಲರಿಗೂ ಅಂದ್ರೆ ಸಕಲ ಮಾನವರಿಗೂ ಅದು ಸಹಾಯವನ್ನ ಮಾಡುತ್ತೆ. ಅಂದ್ರೆ ಭಾಗವತವನ್ನ ಪ್ರತಿದಿನ ಕೇಳೋದ್ರಿಂದ ಏನಾಗುತ್ತೆ ಅಂತಂದ್ರೆ, ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನ ಪಡೆಯೋದಕ್ಕೆ, ಅದರ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ನಮ್ಗೆ ಅದು ಸಹಾಯ ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ಬಂದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳಬಹುದು, ಇಲ್ಲಾಂದ್ರೆ ಜಪವನ್ನ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಜಪ ಮಾಡ್ತೀರಾ? ಓಕೆ ಮಾತಾಜಿ, ಹಾ ಮಾಡಿ ಮಾತಾಜಿ. ಮಾತಾಜಿ ಮಂಗಳಾಚರಣೆ ಹೇಳಿ ಮಾತಾಜಿ ದಯವಿಟ್ಟು. ಅಂದ್ರೆ ಇದು ಪಂಚತತ್ವ. ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧಾರ, ಶ್ರೀವಾಸಾದ ಗೌರ ಭಕ್ತಾರ ವೃಂದ. ಹರಿ ಬೋಲ್ ಮಾತಾಜಿ. ಹರಿ ಓಂ. ಹೇಳಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ